ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯ ದತ್ತಿ ಇಲಾಖೆ ಚಾಮರಾಜಪೇಟೆ ಬೆಂಗಳೂರು ವತಿಯಿಂದ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರ ತರಬೇತಿ ಉದ್ಘಾಟನೆ ಮತ್ತು ಗುಡಿ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆದಿದೆ. ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ತಮ್ಮ ದಿವ್ಯ ಹಸ್ತದಿಂದ ಗುಡಿ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ರು. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ಶ್ರೀರಾಮನ ವಿಗ್ರಹ ಮತ್ತು ಭಗವದ್ಗೀತೆ ಪುಸ್ತಕಗಳನ್ನು ನೀಡಿ ಅಭಿನಂದಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪದ್ಮವಿಭೂಷಣ ರವಿಶಂಕರ ಗುರೂಜಿ, ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ, ಧಾರ್ಮಿಕ ದತ್ತಿ ಇಲಾಖೆ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಗುರುರಾಜ್ ಕಡ್ಗಿ, ಮೂಡಬಿದ್ರೆ ಶಾಸಕರಾದ ಉಮ್ಮನಾಥ್ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗೌರವಾನ್ವಿತ ಮುಖ್ಯಮಂತ್ರಿಗಳು ಶ್ರೀಯುತ ಬಿಎಸ್ ಯಡಿಯೂರಪ್ಪ ಸಾಹೇಬರು ನೆರವೇರಿಸ್ತಾ ಇದ್ದಾರೆ. ಲಕ್ಷ್ಮೀ ಸಮುದ್ರ ರಾಜತನಯ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವವನಿತಾ ಲೋಕೈಕ ಪತ್ರಿಕೆಗಳನ್ನ ಪ್ರತಿ ತಿಂಗಳು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ, ಇಡೀ ಕರ್ನಾಟಕದ ಎಲ್ಲ ಗುಡಿಗಳ ಬಗ್ಗೆ ಮಾಹಿತಿಯನ್ನ ಸವಿಸ್ತಾರವಾಗಿ ಹೇಳುವ ಒಂದು ವಿಶೇಷವಾದ ಕಾರ್ಯಕ್ರಮ. ಡಾಕ್ಟರ್ ಎಚ್.ಎಂ. ರಮೇಶ್ ಗೌಡ ಅವರು ಶಾಸಕರು, ವಿಧಾನ ಪರಿಷತ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಿಗೆ ಏರ್ಪಡಿಸಿರುವ ಈ ಕಾರ್ಯಾಗಾರದ ಉದ್ಘಾಟನೆಯನ್ನು ನಾವೆಲ್ಲ ಒಟ್ಟಾಗಿ ಸೇರಿ ನೆರವೇರಿಸಿದ್ದೇವೆ. ಕರ್ನಾಟಕದ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆ ಅನನ್ಯವಾದದ್ದು. ನಮ್ಮ ರಾಜ್ಯದಲ್ಲಿರುವ ಹಲವು ಪುಣ್ಯಕ್ಷೇತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿರುವ 34,563 ಸಂಸ್ಥೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಹೊಣೆಗಾರಿಕೆ ಸರ್ಕಾರದಾಗಿದೆ. ಹಲವು ಪುಣ್ಯಕ್ಷೇತ್ರಗಳು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ನೀಡುತ್ತಿರುವಂಥ ಕೊಡುಗೆಯು ಗಣನೀಯವಾದಂಥದ್ದು. ಅಂತೆಯೇ ಪ್ರಮುಖ ದೇವಾಲಯಗಳಿಗೆ ಆಗಮಿಸುವ ಭಕ್ತಾದಿಗಳಿಗೆ ಸಂಖ್ಯೆಗೆ ಅನುಗುಣವಾಗಿ ಉತ್ತಮ ಮೂಲ ಸೌಕರ್ಯ ಒದಗಿಸಲು ನಮ್ಮ ಸರ್ಕಾರ ಶ್ರಮಿಸ್ತಾ ಇದೆ. ನಮ್ಮ ದೇಶದಲ್ಲಿ ಧರ್ಮನ ಬಿಟ್ಟರೆ ಬೇರೆ ಏನೂ ವಿಶೇಷವಾದ ಶಕ್ತಿ ನಮ್ಮಲ್ಲಿಲ್ಲ. ಭಾರತವನ್ನು ಏಕೆ ಪ್ರತಿನಿಧೀಕರಿಸಬೇಕು ಮತ್ತು ಭಾರತಕ್ಕೆ ಯಾಕೆ ಬರಬೇಕು ಅಂತಂದರೆ, ಒಂದು ಕಾಲದಲ್ಲಿ ಇಲ್ಲಿ ಕೇವಲ ಹಾವಾಡಿಗರ ದೇಶ ಇದು, ಬಡವರ ದೇಶ ಇದು. ಇಲ್ಲಿ ಎಲ್ಲಿಯೂ ಕೂಡ ಯಾವುದೇ ಸಂಪತ್ತು ಅಥವಾ ಮೋಜು ಮಜಾ ಮಾಡಲಿಕ್ಕೆ ಬೇಕಾದಂಥ ಸೌಕರ್ಯಗಳಿಲ್ಲ ಅನ್ನುವಂಥ ಬಡ ದೇಶ ಅನ್ನುವಂಥ ಹೆಸರು ಪಡೆದಿದ್ದಂಥ ಈ ದೇಶದಲ್ಲಿ ನಮ್ಮ ಪ್ರಾಚೀನರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು, ಅದು ಹಂಪಿಯಿಂದ ಹಿಡಿದು ಬೇಲೂರು ಮತ್ತು ನಮ್ಮ ಇಡೀ ನಾಡಿನಾದ್ಯಂತ ಇರತಕ್ಕಂಥ ದೇವಾಲಯಗಳು ಬಡ ಆಗಿದ್ದು, ಹಿಂದಿಯ ಬಡ, ಕನ್ನಡದ ಬಡ ರಾಷ್ಟ್ರದಿಂದ, ಬಡ ರಾಜ್ಯದಿಂದ, ಬಡ ದೇಶದಿಂದ ಬಡ ದೇಶ ಆಗಿರುವಂಥದ್ದು ಧಾರ್ಮಿಕ ಸಂಸ್ಥೆಗಳ ಪಾತ್ರದಿಂದ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಚೀನ ದೇವಾಲಯಗಳನ್ನ ಎಷ್ಟೋ ಸಲ ನಾವು ಮರೆತು ಬಿಡ್ತೀವಿ. ಹೊಸ ಹೊಸ ದೇವಸ್ಥಾನಗಳು ಹುಟ್ಕೋತಾ ಇರ್ತವೆ. ನಾವು ಜನಗಳಿಗೆ ಪ್ರೋತ್ಸಾಹ ಕೊಡಬೇಕು. ಜನಗಳನ್ನ ಇನ್ವಾಲ್ವ್ ಮಾಡ್ತಾ ಹೋದರೆ, ಪ್ರತಿಯೊಂದು ದೇವಸ್ಥಾನದಲ್ಲೂ ಹೆಚ್ಚು ಹೆಚ್ಚು ಜನಗಳನ್ನ ಇನ್ವಾಲ್ವ್ ಮಾಡ್ತಾ ಹೋದರೆ ಹೊಸ ಹೊಸ ದೇವಸ್ಥಾನ ಬರಕ್ಕೆ ಬದಲು ನಮ್ಮ ಇರ್ತಕ್ಕಂಥ ಒಳ್ಳೆಯ ಹಳೆಯ ದೇವಸ್ಥಾನಗಳಿಗೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ ಹಾಗೆ ಅಲ್ಲಿಯ ಸಾನ್ನಿಧ್ಯವನ್ನು ರಕ್ಷಿಸ್ಕೊಳ್ತಕ್ಕಂಥ ಒಂದು ಸದವಕಾಶ ಸಿಗ್ತದೆ. ಜನಗಳಿಗೂ ಅಲ್ಲೇ ಬರೆದು ಅಲ್ಲಿ ಪೂಜೆ ಮಾಡೋದಾಗಲಿ, ಅಲ್ಲಿ ನಮ್ಮ ದೇವಸ್ಥಾನಗಳು ಬರೀ ಒಂದು ಧಾರ್ಮಿಕ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕೇಂದ್ರಗಳು ಆಗಿತ್ತು.